ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕಿಚನ್. ಇನ್ನಿ ನಮ್ಮ ಮನ್ಪುಗ ಬಂಗುಡೆ ಫ್ರೈ ಮಸಾಲ ಒಂಜಿ ಬೇತಿನಿ ಸ್ಪೆಷಲ್ ಆದ ಮನ್ಪುನ ಬಂಗುಡೆ ಮಸಾಲ ಅಂದು ಮಸಾಲ ಮನ್ಪುನ ಎಂಚ ಅಂತೋಷ್ಪವೆ ಒಂದು ಐನ್ ಬಂಗುಡೆ ಮುಂಚಿಕ ಒಂದು ಇರುವ ಮುಂಚಿ ಒಂದು ಕಡಲೆಬೇಳೆ ಒಂದು ಫ್ರೈ ಮಂತಿವೋಡು ಒಂದು 5 ಸ್ಪೂನ್ ದತ್ತು ಪಾವಡು ಈತ್ ಮಲ್ಲ ಪುಳಿ ಒಂತೆ ಐನ್ ಬಂಗುಡೆ ದಾತು ಬೊಕೊಂತೆ ಕರಿಬೇವು ಒಂದು ಧನಿಯಾ ಒಂದು ಸ್ಪೂನ್ ದಾತು ಒಂದು ಶುಂಠಿ ಬೊಕೊಂತೆ ಬೆಳ್ಳುಳ್ಳಿ ಬೊಕ್ಕ ಕಲ್ಲುಪ್ಪು ಒಂತೆ ಮಂಜಲ್ ಪುಡಿ. ಕಾಯಿ ಮೆಣಸು ಇದು ಅನ್ನದ ಮೆಣಸು 20 ತೆಗಿಬೇಕು. ಸ್ವಲ್ಪ ಕಡಲೆಬೇಳೆ ಒಂದು 5 ಸ್ಪೂನ್ನಷ್ಟು, ಮತ್ತು ಸ್ವಲ್ಪ ಕರಿಬೇವು, ಸ್ವಲ್ಪ ಹುಣಸೆ ಹುಳಿ, ಸ್ವಲ್ಪ ಅರಶಿನ, ಕಲ್ಲುಪ್ಪು, ಧನಿಯಾ ಪೌಡರ್ ಮತ್ತು ಶುಂಠಿ ಬೆಳ್ಳುಳ್ಳಿ 5 ಬಂಗುಡೆಗೆ ಆಗುವಷ್ಟು ಮಸಾಲೆ ಮಾಡಬೇಕು ನಾವು. ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕುವ. ಈತ ನೈಸ್ ಆಗ್ತದೆ. ಈಗ ಇಷ್ಟು ನೈಸ್ ಆಗಿದೆ. ಮತ್ತೆ ಮೀನಿಗೆ ಮಸಾಲೆ ಮಾಡ್ತು ದಿಕ್ಕ ಇತ್ತೆ ಒಂಜಿ ಕಾವಲ್ ದಿಕ್ಕ ಒಂದು 5 ನಿಮಿಷ ಮೀನು ವೈಪರ್ ದೀತನ ನಮ್ಮ 5 ನಿಮಿಷ ನಾವು ಮ್ಯಾರಿನೇಷನ್ ಆಗಲಿಕ್ಕೆ ಇಡಬೇಕು. ಇದೊಂದು ಪ್ಯಾನ್ ದಿಕ್ಕ ಒಂಜಿ ಸಜ್ಜಿಗೆಲ್ಲಿಗೆ ಮುಳಗಿಸಿ ಹಾಕ್ತೇನೆ. ಸಜ್ಜಿಗೆ ಮುಕ್ಕದ ನಮ್ಮ ಕೈಪುಗ ಹಾಕಿಕೊಂಡು ಹಂಚಿನ ಮನ್ಪುಡಿ ಖಾರ ಬಿಡ್ಸಿನ ಕಾಯಿ ಮುಂಚೆ ಖಾರ ತಿಂತೆ ಯಾಕೆ ಅಂತ ಸಜ್ಜಿಗೆ ನೆಡ್ಡೆ ಹಾಕ್ತೀನಿ ಟೇಸ್ಟ್ ಹಾಕ್ತೀನಿ. ಮಗತ್ ಬಾಡ್ಗ అయితే ಒಂದು ರೆಡಿ ಆಂಡ್ ಬಂಗುಡೆ ಮಸಾಲ ಫ್ರೈ ಸ್ಪೆಷಲ್ ಆದ ಒಂಜಿ ಮಸಾಲೆ ಅಂತಿನ ಈಗ ರೆಡಿಯಾಗಿದೆ. ಸ್ಪೆಷಲ್ ಆಗಿ ನಾನು ಮಸಾಲೆ ಮಾಡಿದಂಥದ್ದು. ನೀವು ಸೊಮ್ಮೆ ಟ್ರೈ ಮಾಡಿ, ನಿಖಲು ಒಂದ್ಸಲ ಟ್ರೈ ಮನ್ಪ್ಲೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಖಲೆ ಇಷ್ಟ ಅಂಡ ಲೈಕ್ ಮನ್ಪ್ಲೆ, ಶೇರ್ ಮನ್ಪ್ಲೆ, ಕಮೆಂಟ್ ಮನ್ಪ್ಲೆ, ಬೊಕ್ಕ ಸಬ್ಸ್ಕ್ರೈಬ್ ಮನ್ಪ್ಲೆ. ನನ್ನದೊಂದು ರೆಸಿಪಿ ತೊಟ್ಟಿಗೆ ಬರ್ಪೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.